ಶ್ರೀಮದ್ ಗೌಡಪಾದಾಚಾರ್ಯ ಶಿವಾನಂದ ಸರಸ್ವತಿ ಸ್ವಾಮಿ ಮಹಾರಾಜ್ ಅವರ ರಜತ ಮಹೋತ್ಸವದ ಚಾತುರ್ಮಾಸ್ಯ ವ್ರತ ಧಾರ್ಮಿಕ ಅನುಷ್ಠಾನಗಳು ಶ್ರೀ ಸಂಸ್ಥಾನದ ಕೇಂದ್ರೀಯ ಮಠ ಗೋವಾದ ಪೊಂಡಾ ಕವಳೆಯಲ್ಲಿ ಜರುಗುತ್ತಿದೆ. ರಜತ ಮಹೋತ್ಸವದ ಸವಿ ನೆನಪಿಗಾಗಿ ಶ್ರೀ ಮಠದ ಕುಲಾವಿಗಳು, ಶಿಷ್ಯವರ್ಗ ಹಾಗೂ ಭಕ್ತಾಭಿಮಾನಿಗಳು 2.5 ಕೆಜಿ ಚಿನ್ನ ಬಳಸಿ ಶ್ರೀ ಮಠದ ಪಟ್ಟದ ದೇವರಾದ ಭವಾನಿ ಶಂಕರ ಹಾಗೂ ಪಂಚಾಯತ್ನ ಪರಿವಾರ ಸಾನ್ನಿಧ್ಯಗಳಿಗೆ ಸ್ವರ್ಣಪೀಠ ಸಮರ್ಪಣೆ ಧಾರ್ಮಿಕ ಅನುಷ್ಠಾನಗಳು ಶುಕ್ರವಾರ ಸಂಪನ್ನಗೊಂಡಿತು. ಶ್ರೀಮಠದ ವೈದಿಕ ಶಾಲಾ ಪ್ರಧಾನ ಗುರುಗಳಾದ ವೇದಮೂರ್ತಿ ಕಾಳಿದಾಸ ಸಾವೇಕರ್, ವೈದಿಕರಾದ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್, ಶ್ರೀಮಠದ ಅರ್ಚಕರಾದ ವಿಲಾಸ್ ಭಟ್, ಮಹೇಶ್ ಭಟ್ ಮತ್ತು ಇತರ ವೈದಿಕರ ಸಹಭಾಗಿತ್ವದಲ್ಲಿ ಧಾರ್ಮಿಕ ಅನುಷ್ಠಾನಗಳು ಜರುಗಿದವು. ರಜತ ಮಹೋತ್ಸವ ಚಾತುರ್ಮಾಸ್ಯ ಸಮಿತಿಯ ಅಧ್ಯಕ್ಷ ಉಡುಪಿ ಸಂತೋಷ್ ವಾಗ್ಲೆ ಧಾರ್ಮಿಕ ಅನುಷ್ಠಾನದಲ್ಲಿ ಉಪಸ್ಥಿತರಿದ್ದರು. ಉಡುಪಿಯ ಸ್ವರ್ಣ ಜುವೆಲ್ಲರ್ಸ್ನ ಗುಜ್ಜಾಡಿ ರಾಮದಾಸ ನಾಯಕ್ ಮುಂದಾಳತ್ವದಲ್ಲಿ ಸ್ವರ್ಣಪೀಠದ ಕುಸುರಿ ಕೆಲಸ, ವಿನ್ಯಾಸ ಹಾಗೂ ಇತರ ಅಲಂಕಾರ ಪರಿಕರಗಳ ಕೆಲಸ ಮಾಡಲಾಗಿದ್ದು, ಈ ಸಂದರ್ಭ ಅವರು ಉಪಸ್ಥಿತರಿದ್ದರು. ಗೋವಾ ಸರ್ಕಾರದ ಮಾಜಿ ಮುಖ್ಯಮಂತ್ರಿ ದಿಗಂಬರ ಕಾಮತ್, ಕರ್ನಾಟಕ ಸರ್ಕಾರದ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ, ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನರೇಶ್ ಆರ್ಕಿಣಿ ಮಂಗಳೂರು, ಜತೆ ಕಾರ್ಯದರ್ಶಿ ಅಶೋಕ್ ನಾಯಕ್ ಹಿರ್ಗಾನ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು.